ನಮಸ್ಕಾರ ವೀಕ್ಷಕರೇ, ಜನುಮದ ಜೋಡಿ ಜೊತೆ ಜೊತೆಯಾಗಿ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಾನು ನಿರೂಪಕನಾಗಿ ಡಾಕ್ಟರ್ ಎಚ್ ಗಣೇಶ್ ಪೈ ಮಣಿಪಾಲದಿಂದ. ಇವತ್ತು ಪ್ರೇಮಿಗಳ ದಿನ. ಏನಾದರೂ ಸ್ಪೆಷಲ್ ಮಾಡಬೇಕಲ್ವಾ? ಅದಕ್ಕೋಸ್ಕರ ನಾವು ಸ್ಪೆಷಲಾಗಿ ನಮ್ಮ ಅತಿಥಿಗಳನ್ನು ಇಲ್ಲಿ ಕರೆಸಿದ್ದೇವೆ. ನನ್ನ ಬಲಬದಿಯಲ್ಲಿದ್ದಾರೆ ಮಟ್ಟ ರಮೇಶ್ ಕಿಣಿ ಮತ್ತು ಅವರ ಧರ್ಮಪತ್ನಿ ಅನಸೂಯ ಕಿಣಿ. ಇವರಿಗೆ ಮದುವೆಯಾಗಿ 37 ವರ್ಷಗಳು ಸಂದಿವೆ. ಅವರ ಪ್ರೇಮ ಕಥೆಯನ್ನು ಅವರಿಂದಲೇ ಕೇಳೋಣ. ರಮೇಶ್ ಮಾಮ್ ಮತ್ತು ಅನಸೂಯ ಮಾಯಿ, ನೀವು ಮೊದಲು ಭೇಟಿಯಾದದ್ದು ಯಾವಾಗ? ಆ್ಯಕ್ಚುಲಿ ಮುಂಚಿನ ಕಾಲದಲ್ಲಿ ಏನಿತ್ತು ಅಂತೇಳಿದರೆ, ಹಿರಿಯರು ಒಂದು ನೋಡಿದ ಅಂತೇಳಿದರೆ ಅವರು ಒಂದು ಗೊತ್ತು ಮಾಡಿದ ಒಂದು ಹುಡುಗಿಯನ್ನು ನಾವು ಒಂದು ಅವರ ಮನೆಯಲ್ಲಿ ಅಥವಾ ಅವರ ರಿಲೇಟಿವ್ಸ್ ಮನೆಯಲ್ಲಿ ನೋಡುವಂಥದ್ದೊಂದು ಪದ್ಧತಿ ಇತ್ತು. ಸೊ ಹಾಗಾಗಿ ನಮಗೆ ಅಂತ ಸಿಗುವಂಥ ಒಂದು ಅವಕಾಶ ಸಿಗಲಿಲ್ಲ. ಸೊ ನಾವು ಏನಾಯ್ತು ಅಂತೇಳಿದರೆ, ಜಾತಕ ಮೇಳಾಮೇಳಿ ಎಲ್ಲ ಆದಮೇಲೆ ಇವರ ಅಕ್ಕನ ಮನೆಯಲ್ಲಿ, ನಮ್ಮ ಕುಕ್ಕಿಕಟ್ಟೆಯಲ್ಲಿ ಅವರ ಮನೆಯಲ್ಲಿ ನಾವು ಅವರನ್ನು ನೋಡಲಿಕ್ಕೆ ಹೋಯಿತು. ಅಲ್ಲಿ ಹೋದಾಗ ನಮ್ಮ ಫ್ಯಾಮಿಲಿಯಲ್ಲಿ ಆಗ ಎಲ್ಲಕ್ಕಿಂತ ಸಣ್ಣವರಾದರೂ ಸಹ ನನ್ನ ಚಿಕ್ಕಪ್ಪನಿಗೆ ವಾಯ್ಸ್ ಜಾಸ್ತಿ, ಅವರು ಏನು ಹೇಳ್ತಾರೆ ಅದನ್ನೇ ಕೇಳಬೇಕು ಅಂಥ ಒಂದು ಪರಿಸ್ಥಿತಿ ಇತ್ತು. ಈಗಿನ ಹಾಗೆ ನಮಗೆ ಬೇಕಾದದ್ದು ನಾವು ಹೇಳಲಿಕ್ಕಿಲ್ಲ. ಮತ್ತು ಒಂದು ಮೊದಲೇ ಹೇಳ್ತಾರೆ ಏನಂತೇಳಿದರೆ, ನೋಡು ಹುಡುಗಿಯನ್ನು ಫೋಟೋ ಎಲ್ಲ ನೋಡೇ ಆಗಿದೆ, ಇನ್ನು ಹುಡುಗಿ ನೋಡಿದ ಮೇಲೆ ಬಿಡುವ ಹಾಗಿಲ್ಲ ಅಂತ ಹೇಳಿ ಮೊದಲೇ ಒಂದು ತಾಕೀತು ಮಾಡಿರ್ತಾರೆ. ಸೊ ಹಾಗಾಗಿ ನಾವು ಎಂತ ಅಂತೇಳಿ ಹೋಯಿತು, ನೋಡಿತು. ಆಗ ನಿಮಗೆ ಗೊತ್ತಿದೆಯಾ ನೀವು ಎಂಥ ಡ್ರೆಸ್ ಹಾಕಿದ್ದೀರಂತ ಅನಸೂಯ ಅವರೇ? ನಾನು ಸೀರೆ ಉಡುದಿತ್ತು. ಯಾವ ಕಲರ್ ಅಂತ ನೆನಪಿದೆಯಾ? ಬ್ರೌನ್ ಕಲರ್, ಸಣ್ಣ ಹೂವಾಗಿ. ರಮೇಶ್ ಮಾಮ್, ನೀವು ಎಂತ ಹಾಕೊಂಡಿದ್ರಿ? ನಾನು ಆ್ಯಕ್ಚುಲಿ ಒಂದು ಬುಷ್ ಶರ್ಟ್ ಹಾಕಿದ್ದೆ, ಫುಲ್ ಕಪ್ಸ್, ಮತ್ತು ಪ್ಯಾಂಟ್ ಹಾಕಿದ್ದೆ. ಮತ್ತು ಆಗ ಸ್ವಲ್ಪ ಇದೇ ಥರ ಮತ್ತು ಬಿಳಿ ಗಡ್ಡ ಇರಲಿಲ್ಲ, ಕಪ್ಪು ಗಡ್ಡ ಇತ್ತು, ಕುರುಚಲು ಗಡ್ಡ. ಅದನ್ನು ಅಲ್ಲಿ ಹೋದ್ಮೇಲೆ ಇವರನ್ನು ನೋಡಿ ಆದಮೇಲೆ ನನ್ನ ಚಿಕ್ಕ ತಂದೆ ನನ್ನನ್ನು ಅವರ ತೋಟಕ್ಕೆ ಕರ್ಕೊಂಡು ಹೋದ್ರು. ಏನು ಹೇಳಿದರು ನಿಮಗೆ? ಅವರು ಅದೇ ಹೇಳಿದರು, ಈಗ ನೋಡಿ ಆಯಿತು, ಇನ್ನು ನೀನು ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಆದರೆ ನಿನ್ನ ಒಂದು ಅಭಿಪ್ರಾಯವನ್ನು ಕೇಳೋದು ನಮ್ಮ ಒಂದು ಇದು. ನಿಮ್ಮ ಅಭಿಪ್ರಾಯ ಏನಿತ್ತಾಗ? ನನ್ನ ಅಭಿಪ್ರಾಯ ಸ್ವಲ್ಪ ಆಗ್ಬೋದು, ಆದರೆ ಸ್ವಲ್ಪ ಕಪ್ಪಾಗಿದ್ದಾಳೆ ಹುಡುಗಿ ಅಂತ ಹೇಳೋ ಒಂದು ಅಭಿಪ್ರಾಯ ಇತ್ತು. ಆದರೆ ನಾನು ಅದು ಹೇಳಲಿಕ್ಕೆ ಹೋಗಲಿಲ್ಲ. ಯಾಕಂತೇಳಿದರೆ ಆ ಟೈಮ್ನಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಅಂತೇಳಿದರೆ, ನಮ್ಮ ತಾಯಿಗೆ ಸ್ವಲ್ಪ ಹುಷಾರಾಗಿ ಇರಲಿಲ್ಲ. ಅವರು ಸಾಯ್ತಾರ ಅಂತ ಹೇಳುವ, ಅದು ಅವರ ಸಾಯುವ ಮೊದಲು ಒಂದು ಮದುವೆ ಆಗಬೇಕಂತ ಹೇಳೋ ಒಂದು ಅಭಿಪ್ರಾಯದಲ್ಲಿ ನಾನು ಎಸ್ ಅಂತ ಹೇಳಿಬಿಟ್ಟೆ. ನಿಮ್ಮ ಅಭಿಪ್ರಾಯ ಏನು ಇವರನ್ನು ನೋಡಿದ ಕೂಡಲೇ? ತರುಣ ಅಲ್ಲ, ನನಗೆ ಖುಷಿ ಆಯಿತು. ಆದರೆ ಅಂದರೆ ನನಗೆ ಅಮ್ಮ ಇರಲಿಲ್ಲ ಆಗ, ಅಪ್ಪ ಹೇಳಿದ ಹಾಗೆ ಕೇಳಬೇಕಿತ್ತು. ನಿಮಗೆ ಅಮ್ಮನ ಸ್ಥಾನದಲ್ಲಿ ಯಾರಿದ್ರು? ನಮ್ಮ ಅಕ್ಕ ಇದ್ರು. ಅವರು ಟ್ಯೂಷನ್ ಕೊಟ್ರ ಇವರನ್ನು ಹೇಗೆ ನೋಡಿ, ಹೇಗೆ ನಮಗೆ ಆ ದಿವಸ ಮಾಡ್ಬೇಕಾ, ಸ್ಮೈಲ್ ಮಾಡ್ಬೇಕಾ? ಇಲ್ಲ, ನಮಗೆ ಚಾಯ್ಸ್ ಎಲ್ಲ ಏನಿರಲಿಲ್ಲ. ಹುಡುಗ ಒಳ್ಳೆ ಇದ್ದಾನೆ, ಆಗೋದಾ ಅಂತ ಕೇಳಿದ್ದು. ನಮಗೆ ಆಯಿತು, ಅವ್ರು ಒಪ್ಪಿದ್ದೆ, ನನಗೆ ಕೂಡ ಒಪ್ಪಿಗೆ ಅಂತ ಹೇಳಿದ್ದು ಅಷ್ಟೇ. ಅದರ ನಂತರ ನೀವು ಫಸ್ಟ್ ಭೇಟಿ ಆದ ನಂತರ ಎರಡನೇ ಸರ್ತಿ ಎಲ್ಲಿ ಭೇಟಿ ಆದ್ರಿ? ಇಲ್ಲ, ಫಸ್ಟ್ ಅವರು ನಮಗೆ ಸ್ಕೂಟರ್ನಲ್ಲಿ ಕರ್ಕೊಂಡೋಗಿ ಅವರ ಮನೆಯ ವಿಷಯ ಎಲ್ಲ ಹೇಳಿದ್ದು. ನಮ್ದು ತಕೊಂಡು ಹೋದ್ರು? ಅಜರ್ ಕಾಡಿಗೆ ಒಂದು ರೌಂಡ್ ತಗೊಂಡು ಹೋದ್ರು. ನಿಲ್ಲಿಸಿದ್ರ ಹೋಗುವಾಗಲೇ ಮಾತಾಡ್ತಿದ್ರು? ಹೌದು, ಹೋಗುವಾಗಲೇ ಮಾತಾಡೋದು. ಅಂದರೆ ನಮ್ಮ ಜಾಯಿಂಟ್ ಫ್ಯಾಮಿಲಿ, ನಾವು 11 ಮಂದಿ ಮಕ್ಕಳು, ನೀನು ಅವರ ಒಟ್ಟಿಗೆಲ್ಲ ಅಡ್ಜಸ್ಟ್ ಆಗಿ ಹೋಗಬೇಕು ಅಂತ ಹೇಳಿ. ಈ ಚಾಲೆಂಜ್ ಅನ್ನು ನೀವು ಸ್ವೀಕಾರ ಮಾಡಿದ್ರಾ? ಖಂಡಿತ. ಅದು ಅವರ ಕುಟುಂಬದ ಹಿರಿಯ ಸೊಸೆಯಾಗಿ ಬಂದವರು ನೀವು. ಹೌದು. ಅಂದ್ರೆ ನನ್ನ ಮನಸ್ಸಿನಲ್ಲಿ ಹೇಗೆ ಅಂದ್ರೆ, ನೀವು ಒಂದು ಮದುವೆ ಒಂದು ಸ್ಪೆಷಲಿ ರಮೇಶ್ ಮಾಮ್ ಜವಾಬ್ದಾರಿಯಾಗಿ ತಕೊಂಡ್ರಿ. ಪ್ರೀತಿ ಯಾವಾಗ ಬಂತು? ಮದುವೆ ಆದ ನಂತರ ಮದುವೆಗೆ ಅಂತ ಸ್ವಲ್ಪ ಮೊದಲೇ ಪ್ರೀತಿ ಬಂತ? ಮದುವೆ ಆದ ಎಂಗೇಜ್ಮೆಂಟ್ ಆದ ದಿವಸವೇ ಅವರಿಗೆ ಸ್ವಲ್ಪ ಪ್ರೀತಿ ಬಂತು. ಅವರಿಗೆ ನಮ್ಗೆ ಸಹ ಬಂತು. ಎಂಗೇಜ್ಮೆಂಟ್ ಎಷ್ಟು ದಿವಸದಂತ? ಎಂಗೇಜ್ಮೆಂಟ್ ಅಂತ ಆಗ್ಲಿಲ್ಲ, ನಮ್ಗೆ ಹೂ ಮುಡಿಸಿದಂತ ಉಂಟು ಮುಂಚಿನಿಂದಲೇ. ಆ ದಿವಸ ಹೂ ಮುಡ್ದು ಮೊದಲ ಟೈಮ್ ನೋಡ್ಲಿಕ್ಕೆ ಬರುವಾಗ ಹೇಳಿದ್ದು. ಎಷ್ಟು ಸಮಯ? ಒಂದೇ ತಿಂಗಳು. ಒಂದೇ ತಿಂಗಳಲ್ಲಿ ಒಂದು ತಿಂಗಳೊಳಗೆ 18ಕ್ಕೆ ಹೂ ಮುಡಿಸಿದ್ದು.
ಮೇ 20ಕ್ಕೆ ಮದುವೆ ಆಗಿದೆ. ಮೇ 20 ನನ್ನ ತಲೆಯಲ್ಲಿ ಸಹ ಕರೆಕ್ಟ್ ಆಗಿ ಇದೆ. ಹೌದು. ಒಂದು ಭಾರಿ ಖುಷಿ ಇದು ಕೇಳಿ. ಮತ್ತೆ ರಮೇಶ್ ಮಾಮ್, ನೀವು ಒಂದು ಅವರಿಗೆ ಮದುವೆ ಮುಂಚೆ ಒಂದು ಪಿಕ್ಚರ್ಗೆ ತಕೊಂಡು ಹೋಗಿದ್ದೀರಾ? ಇಲ್ಲ, ಆಗಿನ ಕಾಲದಲ್ಲಿ ಏನಂತ ಹೇಳಿದರೆ ನಮ್ಮದು ಒಂದು ರೀತಿಯಲ್ಲಿ ಕೂಡು ಕುಟುಂಬ. ಈಗ ಉಡುಪಿಯಲ್ಲಿ ಇರುವಂಥ ಒಂದು GSB ಸಮಾಜದಲ್ಲಿ ಇರುವಂಥ ಕೆಲವು ಕೂಡು ಕುಟುಂಬಗಳಲ್ಲಿ ಈಗ ಸಹ ಒಂದು ಇರುವಂಥದ್ದು ಕುಟುಂಬ ಅಂದರೆ ನಮ್ಮದು. ನಮ್ಮ 11 ಜನರ ಕುಟುಂಬದಲ್ಲಿ ಒಬ್ಬ ಹಿರಿಯ ಅಣ್ಣ ಏನಾದರೂ ಒಂದು ತಪ್ಪು ಮಾಡಿದರೆ ಅಥವಾ ಒಳ್ಳೇದು ಮಾಡಿದರೆ ಅದು ಇಡೀ ಕುಟುಂಬಕ್ಕೆ ಬರ್ತದೆ. ಸೊ ನಮ್ಮದರಲ್ಲಿ ಏನಂತ ಹೇಳಿದರೆ ಆಗ ಆ ಒಂದು ಪದ್ಧತಿಯೇ ಇರಲಿಲ್ಲ. ಸಿನಿಮಾಕ್ಕೆ ಕರ್ಕೊಂಡು ಹೋಗೋದು, ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಮದುವೆ ಆದ ಒಂದು 5-6 ವರ್ಷ ಎಲ್ಲಿಯೂ ಕರ್ಕೊಂಡು ಹೋಗಲಿಲ್ಲ. ಅಂಥ ಒಂದು ಪರಿಸ್ಥಿತಿ ಇತ್ತು. ಯಾಕಂತ ಹೇಳಿದರೆ ಹುಡುಗಿಯರಲ್ಲಿದ್ದರು, ನನ್ನ ತಂಗಿಯದ್ರಲ್ಲಿದ್ದರು, ಏನು ಅಂದ್ಕೊಳ್ತಾರೆ ಅಂತ ಹೇಳುವ ಒಂದು ಮನಸ್ಸಿನಲ್ಲಿ ಒಂದು ಆತಂಕ ಇರ್ತಿತ್ತು. ಅವರನ್ನು ಎಲ್ಲಿಯಾದ್ರೂ ತಿರುಗಾಡಿಸ್ಲಿ ಹೋಗುದಂದ್ರೆ ನೆಂಟರ ಮನೆಗೆ ಹೋಗುದು, ಅದೇ ಅವ್ರ ಊಟಕ್ಕೆ ಕರೆಯುವುದು. ಕರೆಕ್ಟ್. ಅದೇ ಒಂದು ಟೈಮ್ ನಿಮ್ಗೆ ನಿಮ್ಮೊಬ್ಬರ ಏಕಾಂತ ನಡೀತಿತ್ತು ಮನೆಯ ಹೊರಗೆ. ಕರೆಕ್ಟ್. ಮನೆಯ ಮದುವೆ ಆಗಿ 2 ತಿಂಗಳು ಸಂಡೇ ಯಾವ ಸಂಡೇ ಇದ್ರು ಊಟಕ್ಕೆಲ್ಲ ಕರೀತಿದ್ರು, ಫ್ಯಾಮಿಲಿ ಊಟ. ಅದು ನಿಮ್ದು ಮದುವೆ ಆಗುವ ತನಕ ಒಂದು ಸ್ವೀಟೆಸ್ಟ್ ಮೂಮೆಂಟ್ ಯಾವುದು? ಸ್ವೀಟೆಸ್ಟ್ ಮೂಮೆಂಟ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಎಂತ ಅಂತ ಹೇಳಿದ್ರೆ ನಮ್ಮ ಆಗಿನ ಒಂದು ಸ್ವೀಟೆಸ್ಟ್ ಮೂಮೆಂಟ್ ಅಂತೇಳಿ ಈಗ ನೀವು ಏನು ಹೇಳ್ತೀರಾ ಅಂಥದ್ದೇನಿಲ್ಲ. ಏನಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಒಟ್ಟಿಗೆ ಇರುವಂಥದ್ದೇ ಒಂದು ಸ್ವೀಟೆಸ್ಟ್ ಮೂಮೆಂಟ್. ಅಲ್ಲ, ಅದು ಫ್ಯಾಮಿಲಿ ಬಿಟ್ಟು ಮದುವೆ ಮುಂಚೆ ಅವರಿಗೆ ಸ್ಕೂಟರ್ ತಗೊಂಡೋಗಿ ಅದೊಂದು ಸ್ವೀಟೆಸ್ಟ್ ಮೂಮೆಂಟ್ ಅಲ್ವಾ? ಹೌದು. ಒಂದು ಒಂಟಿಯಾಗಿ ಹೆಂಡತಿ ಆಗುವ ಒಟ್ಟಿಗೆ ಮಾತಾಡೋದು ಒಂದು ಸ್ವೀಟೆಸ್ಟ್ ಮೂಮೆಂಟ್ ಅಲ್ವಾ? ಅದರಲ್ಲಿ ಏನು ಸ್ವೀಟೆಸ್ಟ್ ಮೂಮೆಂಟ್ ಇತ್ತಾ? ಆ್ಯಕ್ಚುಲಿ ಅದು ಸರಿಯಾಗಿ ನೆನಪು ಬರ್ತಾ ಇಲ್ಲ. ಆದರೆ ಒಂದು ಸ್ವಲ್ಪ ಇದರಲ್ಲಿ ನೆನಪು ಬರ್ತಾ ಇದೆ ಏನಂತ ಹೇಳಿದ್ರೆ, ಒಂದು ದಿವಸ ಇದು ಆ ಟೈಮ್ನಲ್ಲಿ ಈ ಏಪ್ರಿಲ್ ಮೇಯಲ್ಲಿ ಗೇರು ಬೀಜ ಬರುವಂಥ ಟೈಮ್, ನಾನು ಇವರ ಗುರುಪುರದಲ್ಲಿ ಇವರ ಮನೆಗೆ ಹೋಗಿದ್ದೆ. ಆಗ ಅಲ್ಲಿ ನಮ್ಮ ಕೊಂಕಣಿಯಲ್ಲಿ ಒಂದು ಇದುಂಟು, ಏನಂದರೆ ಬಿಬ್ಯಾಪ್ಕರಿ ಅಂತ ಮಾಡ್ತಾರೆ. ಅದನ್ನು ಮಾಡಿ ಅದಕ್ಕೆ ಪೂರಿ ಮತ್ತು ಇದು ಮಾಡಿ ಕೊಡ್ತಾರೆ. ಅದೊಂದು ಮಾಡಿ ಕೊಟ್ಟರು ಅವರು. ಅದನ್ನು ತಿನ್ನುವಾಗ ನಮಗೆ ಅವರದಂತ ಹೇಳಿದರೆ ಒಂದು ಗುರುಪುರದ ಹೌಸ್ ಅಂತ ಹೇಳಿದರೆ ಒಂದು ರೈಲ್ವೆ ಕಂಪಾರ್ಟ್ಮೆಂಟ್ ಇದ್ದ ಹಾಗೆ, 2 ಸೈಡ್ನಲ್ಲಿ ರೂಮ್ಸ್ಗಳು, ಮಧ್ಯದಲ್ಲಿ ಒಂದು ಪ್ಯಾಸೇಜ್, ಅದರಲ್ಲಿ ಒಂದು ರೂಮ್ ಇವರಿಗೆ. ಹಾಗೆ ಅವರು ಸಹ ಒಂದು ಕೂಡು ಕುಟುಂಬದಲ್ಲಿದ್ದವರು. ಅಲ್ಲಿ ಕೂತ್ಕೊಂಡು ಮಾಡುವಾಗ ಅವ್ರಿಗೆ ಹೆಂಡತಿ ಮನೆಗೆ ಯಾವಾಗ ಹೋಗಿದ್ರಿ? ಅದು ಬಿಫೋರ್ ಮ್ಯಾರೇಜೇ ಹೋಗಿದೆ ಒಂದ್ಸರಿ. ಹೋಗಿದ್ದೆ. ಓಕೆ. ಅವರು ನಿಮಗೆ ತೋಟ ಎಲ್ಲ ತೋರಿಸ್ಲಿಕ್ಕೆ ಹೋದ್ರಾ? ಅವರ ತೋಟಕ್ಕೆ ಹೋಗುವ ಹಾಗೆ ಇರಲಿಲ್ಲ. ಗುರುಪುರ ತೋರಿಸ್ಲಿಕ್ಕೆ ಹೋದ್ರಾ? ಇಲ್ಲ, ಯಾವುದೇ ಅಂತ ಒಂದು ಅವಕಾಶ ಸಿಗಲಿಲ್ಲ ನಮಗೆ. ಮತ್ತೆ ನಿಮಗೆ ಅವರದ್ದು ಸ್ಟ್ರಾಂಗೆಸ್ಟ್ ಪಾಯಿಂಟ್ ಯಾವುದು? ಅವರ ಸ್ಪೆಷಲ್ ಕ್ವಾಲಿಟಿ, ಸ್ಟ್ರಾಂಗೆಸ್ಟ್ ಪಾಯಿಂಟ್ ಯಾವುದು? ಆ್ಯಕ್ಚುಲಿ ನಾನು ಅವರಿಗೆ ಹೇಳಿದ್ದು ಏನಂತ ಹೇಳಿದರೆ, ನಮ್ಮದು ಕೂಡು ಕುಟುಂಬ ಆದದ್ರಿಂದ ನೀನು ಅವರನ್ನು ನಿಭಾಯಿಸಿಕೊಂಡು ಹೋಗಬೇಕು. ನಮ್ಮ ಸ್ಟ್ರೆಂತ್ ಅಂತ ಹೇಳಿದರೆ ಅದೇ ಅಂತ ಹೇಳಿದೆ. ಅದನ್ನು ಒಂದು ಚಾಚು ತಪ್ಪದೆ ಅವಳು ಮಾಡಿದ್ದಾಳೆ. ಮಾತ್ರ ಅಲ್ಲ, ಅವಳ ಕ್ವಾಲಿಟಿ ಅಂತ ಹೇಳಿದ್ರೆ ಒಂದು ಸಮಾಧಾನದಲ್ಲಿ, ಮತ್ತು ಒಂದು ಎಂತಂದರೆ ವೆರಿ ಗುಡ್ ಕುಕ್. ನಾನು ಈಗ ಸಹ ಇದೇ ರೀತಿಯಲ್ಲಿ ಇದ್ದೇನೆ ಅಂತ ಹೇಳಿದರೆ ಬಿಕಾಸ್ ಆಫ್ ಹರ್ ಕುಕಿಂಗ್. ನನಗೆ ಬೇಕಾದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡುವಂಥದ್ದು ಉಂಟಲ್ಲ, ದಟ್ ಈಸ್ ಎ ವೆರಿ ಗುಡ್ ಕ್ವಾಲಿಟಿ. ಮತ್ತು ತುಂಬ ಸಮಾಧಾನ ಇದ್ದವಳು. ಹಾಗಾಗಿ ನಮ್ಮ ಇದರಲ್ಲಿ ಜೀವನ ಯಾತ್ರೆಯಲ್ಲಿ ನಮಗೆ ಯಾವುದೇ ನಿಮಗೆ ಏನು ಕಾಣ್ತದೆ ಅವರ ಸ್ಟ್ರಾಂಗೆಸ್ಟ್ ಪಾಯಿಂಟ್ ಯಾವುದು? ಸ್ಪೆಷಲ್ ಕ್ವಾಲಿಟಿ ಯಾವುದು? ಸ್ಪೆಷಲ್ ಕ್ವಾಲಿಟಿ ಅಂದರೆ ಅವರು ಅಣ್ಣ ತಮ್ಮಂದಿರ ಅಕ್ಕ ತಂಗಿರ ಒಟ್ಟಿಗೆ ಇದ್ದದ್ದೇ ಅದು ಒಂದು ಸ್ಪೆಷಲ್. ನಿಮ್ಮ ಒಟ್ಟಿಗೆ ಅವ್ರದ್ದು ಸ್ಪೆಷಲ್ ಕ್ವಾಲಿಟಿ ಯಾವುದು? ನಮ್ಮ ಒಟ್ಟಿಗೆ ಅಂದರೆ ಅಷ್ಟೇನು, ಆಗ 5 ವರ್ಷ ತನಕ ಅಂದರೆ 2 ಮಕ್ಕಳು ಆಗಿದೆ ಆಗ 5 ವರ್ಷ. ಮತ್ತು ಅವ್ರದ್ದು ಬಿಸ್ನೆಸ್ ಎಲ್ಲ ಸ್ವಲ್ಪ ಮೇಲೆ ಬಂದ ಮೇಲೆ ಸ್ವಲ್ಪ ಅಟ್ಯಾಚ್ಮೆಂಟ್ ಆಯಿತು ಅಷ್ಟೇ. ರಮೇಶ್ ಮಾಮ್, ಅವರು ಮಕ್ಕಳನ್ನು ಬಿಟ್ಟು ನಿಮಗೆ ಬೆಸ್ಟ್ ಗಿಫ್ಟ್ ಯಾವುದು ಕೊಟ್ಟಿದ್ದಾರೆ? ನನಗೆ ಅಂಥ ಒಂದು ಯಾವುದೇ ಅನುಭವ ಗಿಫ್ಟ್ ಅಂತ ಹೇಳುವಂಥ ಅನುಭವ ಏನೂ ಆಗಲಿಲ್ಲ. ಆದರೆ ನಮ್ಮದರಲ್ಲಿ ಎಂತ ಅಂತ ಹೇಳಿದರೆ, ಒಂದು ಮನಸ್ಸಿನಲ್ಲಿ ಒಂದು ಅಷ್ಟೊಂದು ತೋರಿಸುವಂಥ ಪ್ರೀತಿ ಮತ್ತು ಒಂದು ವಸ್ತು ಕೊಟ್ಟು ಗಿಫ್ಟ್ ಕೊಟ್ಟು ತೋರಿಸುವಂಥ ಪ್ರೀತಿ ಅಂತ ಇರಲಿಲ್ಲ. ಆಗ ಏನಂತ ಹೇಳಿದರೆ, ಯಾವುದೇ ಒಂದು ಕೆಲಸ ಮಾಡಿದರೆ ನಮಗೆ ಒಂದು ಬ್ಯಾಕ್ ಆಫ್ ಮೈಂಡ್ ಒಂದು ಭಯ ಇರ್ತಿತ್ತು. ಅಂತ ಹೇಳಿದ್ರೆ ನಮ್ಮ ಯಾವುದೇ ನಡವಳಿಕೆ ನಮ್ಮ ತಮ್ಮಂದಿರ ಮತ್ತು ತಂಗಿಯಂದಿರ ಮೇಲೆ ಬೀಳಬಾರ್ದು ಅಂತ ಹೇಳುವ ದೃಷ್ಟಿಯಿಂದ ಒಂದು ಶಿಸ್ತಿನ ಜೀವನವನ್ನು ನಡೆಸ್ತಾ ಇದ್ದೇವೆ. ಅನ್ಸೆ ಅವರೇ,
ನೀವೆಂತ ಗಿಫ್ಟ್ ಕೊಟ್ಟಿದ್ದೀರಿ ಅವರಿಗೆ? ಅಲ್ಲ, ರಮೇಶ್ ಮಾಮ್ ನಿಮ್ಗೆ ಎಂತ ಗಿಫ್ಟ್ ಕೊಟ್ಟಿದ್ದಾರೆ? 2 ಮಕ್ಕಳು ಕೊಟ್ಟಿದ್ದಾರೆ. ಅದು ಅಲ್ಲ, ಬಿಟ್ಟು ಅದು ಹೇಳಿ. ಬಿಟ್ಟು ಅದು ಬಿಟ್ಟು ಮೊದಲ ಗಿಫ್ಟ್ ಏನಾದ್ರು ಕೊಟ್ಟಿದ್ದಾರಾ? ಮೊದಲ ಗಿಫ್ಟ್ ಅಂತ ಹೇಳಿ ಅಲ್ಲ, ಏನಿಲ್ಲ. ಸ್ವಲ್ಪ ಹಣ ಒಟ್ಟಿಗೆ ಆದರೆ ಆಭರಣ ಎಲ್ಲ ಮಾಡಿಸು, ನಿನಗೆ ಏನು ಬೇಕೋ ಅದು ಮಾಡಿಸು, ಸೀರೆ ತಗೊಳ್ಳಿಕ್ಕೆ ಅಂತ ಅವರು ನಮಗೆ ಕೊಡ್ತಿದ್ರು. ಏನು ಹಬ್ಬ, ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ರೆ. ನಿಮ್ಮದಲ್ಲಿ ಇಬ್ಬರಲ್ಲಿ ಜಗಳ ಆದ್ರೆ ಫಸ್ಟ್ ಸಾರಿ ಹೇಳೋದು ಯಾರು? ಅವರೇ. ಅವರೇ. ವೆರಿ ಗುಡ್. ರಮೇಶ್ ಮಾಮ್, ನೀವು ಅಗ್ರಿ ಮಾಡ್ತೀರಾ? ಹೌದು, ಖಂಡಿತ. ಯಾಕಂತ ಹೇಳಿದ್ರೆ ನನ್ನ ಒಂದು ಸ್ಲೋಗನ್ ಉಂಟು, ಇದು ಈಗ ಸಹ ಅದನ್ನು ಪ್ರಸ್ತುತ, ಆಲ್ವೇಸ್ ವುಮನ್ ಈಸ್ ಆಲ್ವೇಸ್ ರೈಟ್. ಈಗ ಒಂದು ಚಿಕ್ಕ ವಿರಾಮವಂತೆ ಕೊಡೋಣ. ರಮೇಶ್ ಕಿಣಿ ಮತ್ತು ಅನಸೂಯ ಪುನಃ ಮತ್ತೆ ಬ್ರೇಕ್ ನಂತರ ಭೇಟಿ ಆಗೋಣ.